ಆಯೋಜಿಸಿದಂತಹ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರೋಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ಅಂದ್ರೆ ನಿನ್ನೆ ನಾವು 15ನೇ ಅಧ್ಯಾಯ 16ನೇ ಅಧ್ಯಾಯ 14ನೇ ಶ್ಲೋಕದವರೆಗೂ ಆಗಿದೆ. ಮುಂದುವರಿತಾ 16ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. 14ನೇ ಶ್ಲೋಕವರೆಗೂ ಆಗಿದೆ. 15ನೇ ಶ್ಲೋಕ ಪ್ರಾರಂಭ ಮಾಡೋಣ. ಎಲ್ಲಿವರೆಗೂ ಇತ್ತು ನಿನ್ನೆ? ಕನ್ನಡ ಶಶಿಕಲಾ ಅವರದ್ದು ಸ್ಟಾಪ್ ಮಾಡಿಸಿದ್ರಿ ನೀವು 14 ಶ್ಲೋಕದಲ್ಲಿ. ಹೌದಾ? ಶಶಿಕಲಾ ಮಾತಾಜಿ ಯಾರಿದ್ರು ಮಾತಾಜಿ? ಕನ್ನಡ ಶಶಿಕಲಾ ವೆಂಕಪ್ಪ ಕನ್ನಡದಲ್ಲಿತ್ತು, KN ಅಲ್ಲಿತ್ತು. ಇಲ್ಲ ನೋಡಿ, ಅವ್ರೀಗ ಜಿ ಎಲ್ಲ ಆಗಿತ್ತಾ? ಆಗಿರ್ಬೇಕು ಮಾತಾಜಿ, ಕನ್ನಡದಲ್ಲಿ ಇದ್ದೀರಿ ನೀವು. ನನ್ನದಾಗಿದೆ, ನಂದು ಆಗಿಲ್ಲ. ಗಾಯತ್ರಿ ಅವರು 2 ಸಲ ಯಾರ್ದಾಗಿದೆ ನಿನ್ನೆ ಎಲ್ಲಿವರೆಗೂ? ಇದು ಇದ್ದಾರೆ ಶಶಿಕಲಾ ವೆಂಕಪ್ಪ ಗೌಡ ಇದ್ದಾರೆ, ಹೌದಾಗಿದೆ. ಸೊ ಈಗ ಕವಿತಾ ಮಣಿ ಮಾತಾಜಿ ಹೇಳಿ ಕನ್ನಡ. 2 ಸಲ ಆಗಿದೆ ನಿನ್ನೆ ಮೇಲಿನವರೆಗೂ. ಧನ್ಯವಾದಗಳು ರೇಖಾ ಮಂಗೇರ್ ಮಾತಾಜಿ. ನಿಮ್ದು ಅಂದ್ರೆ ಇಲ್ಲ ಬರ್ತೇವೆ ಮಾತಾಜಿ, ಕೆಳಗಡೆ ಇದೆಯಲ್ಲ.
ಭಾಗ್ಯಲಕ್ಷ್ಮಿ ಮಾತಾಜಿ ನಿನ್ನೆ 2 ಸಲ ಆಗಿದೆಯಲ್ಲ ಮಾತಾಜಿ ನಿಮ್ದು? ಇಲ್ಲ ಒಂದ್ಸರಿ ಆಯ್ತು ಮಾತಾಜಿ. Okay, ಎರಡ್ ಬರೋಣ ನಮ್ದು ಮಾತಾಜಿ. ಒಂದೇ ಸಲ ಆಗಿದೆ ಮಾತಾಜಿ, ಒಂದ್ ಸಲ ಒಂದೇ ಇಂದ ಸರಿನೇ ಕೆಳಗೆ ಆಗಿದೆ. ಕೆಳಗೆ ಬರ್ತದೆ ಇನ್ನು ಹಾಗೆ. ಒಂದೇ ಸಲ ಆಗಿದೆ ಮಾತಾಜಿ ಇವಾಗ. ಹ್ಮ್ ಒಂದ್ ಶ್ಲೋಕ ಅಷ್ಟೇ ಹೇಳಿದ್ ನಾವೆಲ್ಲ. ಸರಿ. ಮಾತಾಜಿ ನಾನು ಕವಿತಾ ಬನ್ನಿ. ಹೇಳಿದೆ ಮಾತಾಜಿ. ಇಲ್ಲ ಬರ್ತೇವೆ ಮಾತಾಜಿ, ಮಂಜುಳಾ ಮಾತಾಜಿ ಕೆಳಗಡೆ ಬರ್ತೇವೆ. ಕವಿತಾ ಮಣಿ ಮಾತಾಜಿ ನೀವ್ ಹೇಳಿ 15. ಆಢ್ಯೋಭಿಜನವಾನಸ್ಮಿ ಪುಣ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಇಲ್ಲಿ ನೋಡಿ ಕವಿತಾ ಮಣಿ ಮಾತಾಜಿ, ಆಢ್ಯೋ ಆ ಇದೆ, 2 ಕಾಲಗಳಿಗೆ ಹೇಳ್ಬೇಕು ನೀವು ಅದನ್ನ ಎಳಿಬೇಕು. ಆಢ್ಯೋ ಎಳಿಬೇಕು ಅಂದಾಗ ತುಂಬಾನು ಇಲ್ಲ ಕಡಿಮೆನೂ ಇಲ್ಲ, ಆ ಅನ್ನೋದು 2 ಗಳಿಗೆ ಎಳಿಬೇಕು. ಆಢ್ಯೋಭಿಜನವಾನಸ್ಮಿ ಕೋನ್ಯೋಸ್ತಿ. ಅಲ್ಲಿನೂ ಕೂಡ ಅವಗ್ರಹ ಇದೆ. ಅವಗ್ರಹ ಇದ್ದಾಗ ಅಲ್ಲಿ ಲೋಪ ಆಗಿದೆ ಅಂತ ಅರ್ಥ. ಇಲ್ಲಿ ಯಾವಾಗ ಬಹಳ ದೊಡ್ಡದಾಗಿರುವಂತ ಪದಗಳಿರುತ್ತೋ ಅಲ್ಲಿ ಸೇರಿಸಿ ನೀವು ಹೇಳ್ಬಹುದು ಬಿಗ್ನರ್ಸ್. ಬಟ್ ಯಾವಾಗ ನೀವು ಸ್ವಲ್ಪ ಶ್ಲೋಕ ಬರುತ್ತೆ ನುರಿತರಾಗಿರ್ತೀರೋ ಆವಾಗ ನೀವು ಕೂಡಿನೇ ಹೇಳ್ಬೇಕು. ಕೋನ್ಯೋಸ್ತಿ ಸದೃಶೋ ಮಯಾ. ಹೇಳಿ ಮಾತಾಜಿ. ಓಕೆ, ಪದ್ಮಾ ಮಾತಾಜಿ, ಕನ್ನಡ ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಶ್ಲೋಕ 15. ಆಢ್ಯೋ ಬೀಜನವಾಸ್ಮಿ ಆಢ್ಯೋ ಬೀಜನವಾಸ್ಮಿ ವಾನ ಅಸ್ಮಿ ವಾನಸ್ಮಿ. ಅಸ್ಮಿ ಅಂತ ಹೇಳ್ಬೇಡಿ, ಓಕೆ? ಅಲ್ಲಿ ಅಸ್ಮಿ ಬರುತ್ತೆ, ಆದ್ರೆ ನಾವು ಹೇಳ್ಬೇಕ ಅಷ್ಟೇ ಅದನ್ನ. ನಸ್ಮಿ ಅಂದಾಗ ಅಸ್ಮಿ ಬಂದೇ ಬರುತ್ತೆ ಅಲ್ಲಿ, ನಾವ್ ಮತ್ತೆ ಸೆಪರೇಟ್ ಆಗಿ ಸೇರಿಸ್ಬೇಡಿ. ಸರಿ ಸರಿ. ವಾನಸ್ಮಿ ಕರೆಕ್ಟ್ ಮಾತಾಜಿ. ಸರಿ ಹೇಳಿ. ಕೋ ಅನ್ಯೋಸ್ತಿ ಸದೃಶಮಯ. ನಿಮ್ಗೆ ಕೂಡಿ ಹೇಳಿಕ್ ಬರುತ್ತೆ ಮಾತಾಜಿ. ಕೋನ್ಯೋಸ್ತಿ ಅಲ್ಲಿ ಪದ ನೋಡ್ಬೇಡಿ, ಇದು ನೀವು ಶೇರ್ ಮಾಡಿರೋ PDF ನೋಡಿ. ಕೋನ್ಯೋಸ್ತಿ ಸದೃಶಮಯ. ಸದೃಶೋ ಮಯಾ. ಸದೃಶೋ ಮಯಾ. ಕೋನ್ಯೋಸ್ತಿ ಸದೃಶಮಯ. ಸದೃಶೋ ಮಯ ನೋಡಿ, ಅಲ್ಲಿ ಶಕೆ ಸದೃಶೋ ಕೂಡಿ ಇದೆ. ಸದೃಶೋಮಯ. ಹ್ಮ್ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಕರೆಕ್ಟ್ ವೆರಿ ಗುಡ್, ಮಾತಾಜಿ. ಸರಿ ಬಂತು. 16. ಗೀತಾ ಮಾತಾಜಿ ಹೇಳಿ 16. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಪತಂತಿ ಇಲ್ಲಿ ನೋಡಿ, ಪತಂತಿ ಎಳಿಯೋಂಗಿಲ್ಲ, ಪತಂತಿ ಯಾಕಂದ್ರೆ ಸಾಮಾನ್ಯವಾಗಿ ಬಂದ್ಬಿಡುತ್ತೆ ಅಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಪತಂತಿ ನರಕೇಶು ಚೌ ಕೂಡಿಸ್ಬಿಡ್ಬೇಕು 2. ಹೇಳಿ. ಶ್ಲೋಕ 16. ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಃ ಕಾಮ ಭೋಗೇಶು ಪತಂತಿ ನರಕೇಶು ಚೌ. ಸರಿ ಬಂತು. ಲಕ್ಷ್ಮೀ ಬಿ ಮಾತಾಜಿ ನಿಮ್ಗೆ 17. ಆತ್ಮ ಸಂಭಾವಿ. ಗಾಯತ್ರಿ ಯಾರು? ನಿನ್ನೆ ಆಗಿದೆಲ್ಲ ಮಾತಾಜಿ ನಿಮ್ದು, 2 ಸಲ ಆಗಿದೆ ನಿನ್ನೆ. ನೆನ್ನೆ ನನ್ಗೆ ಇದು ನೆಟ್ವರ್ಕೇ ಇರ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಇಲ್ಲ, ನಾನು ಅದು ಲೆಫ್ಟ್ ಆದೆ ಬಿಡಿ, ನಾನು ಲೆಫ್ಟ್ ಆಯ್ತು. ಸರಿ, ಕೋಸ್ಟ್ ಆಗಿದೆಯಾ? ಆಗಿದೆ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹರೇ ಕೃಷ್ಣ. ಯಾರು ಮಾತಾಡ್ತಾ ಇರೋದು? ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ಹಾ ಹೇಳಿ. ಆತ್ಮ ಸಂಭಾವಿತಾ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿ ಪೂರ್ವಕಂ. ಸರಿ ಬಂತ? ಹರೇ ಕೃಷ್ಣ, ಸರಿ ಬಂತು ಮಾತಾಜಿ. ನಾನೊಮ್ಮೆ ಹೇಳ್ತೇನೆ ನೋಡಿ ಎಲ್ರಿಗೂ, ಯಾರು ಹೊಸಬ್ರಿದಿರೋರು. ಆತ್ಮ ಸಂಭಾವಿತ ಸ್ತಬ್ಧಾಃ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ಥೆ. ಅಲ್ಲಿ ಜ್ಞಕ್ಕೆ ಐ ಸೇರಿರೋದ್ರಿಂದ ಯಜ್ಞೈಸ್ಥೆ. ದಂಭೆ, ಇದು ಆಕ್ಚುಲಿ ದಂಭೇನ ಇರ್ಬೋದು ಅಂತ ಅನ್ಸ್ಕೊಳ್ತೀನಿ. 17 ಅಲ್ಲ, ದಂಬೆ ಅಲ್ಲಿ ಡಂಬೆ ಆಗಿದೆ. ದ ಮಾಡ್ಕೊಳ್ಳಿ ಇದನ್ನ. ದಂಭೇನಾ ವಿಧಿ ಪೂರ್ವಕಂ. ವಿಧಿ ಧಿ ಮಹಾಪ್ರಾಣ ಪೂ 2 ಗಳಿಗೆ ಹೇಳ್ಬೇಕು. ದಂಭೇನಾ ವಿಧಿ ಪೂರ್ವಕಂ. ಸರಿ ಬಂದಿದೆ ಮಾತಾಜಿ. ನೆಕ್ಸ್ಟ್ ಯಾರು ಇವರು? ಮಂಜುಳಾ ಆರ್ ಮಾತಾಜಿ. ನಿಮ್ಗೆ ನಿನ್ನೆ ಇತ್ತು ಅನ್ಸುತ್ತೆ, ಇದಾಗ್ಲಿಲ್ಲ. ಹೇಳಿ ಮಾತಾಜಿ. ಮಂಜುಳಾ ಆರ್ ಮಾತಾಜಿ. ನಿನ್ನೆ ಒಂದ್ಸಲ ಹೇಳಿದೆ ಮಾತಾಜಿ. ಇಲ್ಲ, ನಿಮ್ಗೆ ನಿನ್ನೆ 2 ಸಲ ಕೂಗಿದ್ವಿ ಅನ್ಸುತ್ತೆ, ನೀವು ಇದ್ ಮಾಡ್ಕೊಂಡಿಲ್ಲ. ನೋಡಿ, ಲಾಸ್ಟ್ ಕವಿತಾ ಲೆಫ್ಟ್ ಮಣಿ ಆಗಿದೆ ಮಾಡಿದ್ರು. ಮಾತಾಜಿ. ಲಾಸ್ಟ್ ಲೆಫ್ಟ್ ಆಗಿದೆ. ಹಾ ಹೇಳ ಒಂದ್ ಮಾತಾಜಿ. ನಿಮಿಷ ವೇಟ್ ಮಾಡಿ ಮಾತಾಜಿ, ವೇಟ್ ಮಾಡಿ ಹೇಳ್ತಾನೆ. ಲಕ್ಷ್ಮೀಪ್ರಿಯ ಮಾತಾಜಿ ನೀವ್ ಹೇಳಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ. ನೋಡಿ, ಇಲ್ಲಿ ಸೌ ಬರ್ಬೇಕು, ಯಾಕಂದ್ರೆ ಅಲ್ಲಿ ಸಾನುನಾಶಿಕ ಶ ಇದೆ, ಹಾಗಾಗಿ ವ ಬರುತ್ತೆ. ಯಾವ್ಯಾವ್ದಕ್ ವ ಬರುತ್ತೆ ಅಂತ ಹೇಳಿದ್ನಿ? ರ, ಶ, ಸ, ಹ, ಶ. ಶ, ಶಂಕದ ಶ, ಷಟ್ಕೋನ ಶ, ಮತ್ತೆ ಸ, ಸಂಗೀತ ಸ, ಮತ್ತೆ ಹ. ಇವು 5 ಬಂದಾಗ ಅಲ್ಲಿ ವ ಅನ್ನೋದು ಬರುತ್ತೆ. ಅಂದ್ರೆ ಮುಂದಿನ ಪದ ಅವು 5 ಅಕ್ಷರ ಇದ್ರೆ ನಾವು ಸಾನುನಾಸಿಕವನ್ನ ಬಳಸ್ಬೇಕು, ವ ಬಳಸ್ಬೇಕು. ಸಂಶ್ರಿತಾಃ. ನೀವು ಯಾವ್ದೇ ಈ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಏನೇ ನೀವು ಹೇಳುವಾಗ ಅಲ್ಲಿ ತುಂಬಾನೇ ಅದು ಉಪಯೋಗ ಆಗುವಂಥದ್ದು. ಸುಮಾರು ಜನ ನಿಮ್ಗೆ ಬೇರೆ ಬೇರೆ ತರ ಹೇಳ್ಕೊಡ್ಬಹುದು, ಬೇರೆ ಬೇರೆ ರೀತಿಯಾಗಿ. ಬಟ್ ಸರಿಯಾದ ವಿಧಾನ ಇದೆ. ಪಾಣಿನಿ ಶಾಸ್ತ್ರದ ಪ್ರಕಾರ ಏನ್ ಹೇಳ್ಬೇಕು ಅದು. ಮೊದಲು ಶ್ಲೋಕಗಳು ನೀವು ಮೊದ್ಲು ಇರ್ಲಿಲ್ವಾ? ಹೇಳಿದೆ ನೋಡಿ, ರಿಪೀಟ್. ಯಾರು ಕೇಳಿರೋದು? ನಾನ್ ಮಾತಾಜಿ ಶ್ರವಂತ್. ಹಾ, ಹಿಂದಿನ ಇದರಲ್ಲಿ ರಿಪೀಟ್ ಮಾಡ್ತಾ ಇರ್ತೇನೆ. ಮತ್ತೆ ಕೆಳಗಡೆ ನೋಡಿ, ಇಲ್ಲಿ ಪದಗಳ ಮಧ್ಯ, ಅದಕ್ಕೆ ಅಪದಾಂತ ಅಂತ ಕರೀತಾರೆ. ಅಪದಾಂತ ಅಂದ್ರೆ, ಪದಾಂತ ಅಂದ್ರೆ ಪದಗಳ ಅಂತ, ಅಪದಾಂತ ಅಂದ್ರೆ ಪದಗಳ ಅಂತ ಅಲ್ಲದೆ ಇರುವಂತದ್ದು. ಪದಗಳ ಅಂತ ಅಲ್ಲೇ ಅಂದ್ರೆ ಮಧ್ಯದಲ್ಲಿ ಅಂತ ಅರ್ಥ. ಮಧ್ಯದಲ್ಲಿ ಇಲ್ಲಿ ನೋಡಿ ಅನುನಾಸಿಕ ಬಂದ್ರೆ ಈ ಪದ ಏನಿದೆ ಸಂಶ್ರಿತಾಹ ಇದೆ. ಈ ಪದಗಳ ಮಧ್ಯೆ ಏನ್ ಬಂದಿದೆ? 0 ಬಂದಿದೆ. ಪದಾಂತ ಅಂದ್ರೆ ನೋಡಿ, ಇಲ್ಲಿ ದರ್ಪ ಮೇಲೆ ಫಸ್ಟ್ ಚರಣದಲ್ಲಿ ದರ್ಪಂ, ಇದು ಪದಾಂತ. ಇದು ಪದಾಂತ ಅಂದ್ರೆ ಪದದ ಅಂತ, ಪದದ ಕೊನೆಗೆ 0 ಬಂದಿದೆ, ಅದು ಅನುನಾಸಿಕ ಬಂದಿದೆ, ಆವಾಗ ಬೇರೆ ತರ ಉಚ್ಚಾರಣೆ ಇರುತ್ತೆ. ಪದದ ಮಧ್ಯದಲ್ಲಿ ಬಂದಾಗ ಬೇರೆ ತರ ಉಚ್ಚಾರಣೆ ಇರುತ್ತೆ. ಇಲ್ಲಿ ಪದದ ಮಧ್ಯದಲ್ಲಿ ಇದ್ದಾಗ ಅನುನಾಸಿಕದ ಮುಂದುಗಡೆ ಏನಾದ್ರೂ 5 ಮುಖ್ಯವಾದ ಅಕ್ಷರಗಳು ಬಂದಾಗ ಅವಕ್ಕೇನಂತ ಕರಿತೇವೆ? ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೇವೆ. ಅವರ್ಗೀಯ ವ್ಯಂಜನಗಳು ಯಾವ್ಯಾವ್ದು? ಯ, ರ, ಲ, ವ ಅಂತ ಹೇಳ್ತೇವೆ. ಅದರಲ್ಲಿ ಕೇವಲ 5 ಅಕ್ಷರಗಳು. ಯಾವ್ಯಾವ್ದು? ರ, ಸ, ಶ, ಸ ಮತ್ತೆ ಹ. ಸೊ ಇವುಗಳು ಬಂದಾಗ ನಾವ್ ಏನ್ ಹೇಳ್ಬೇಕು? ವ ಅನ್ನುವಂಥ ಸಾನುನಾಸಿಕ ಅಂತ ಕರೀತಾರೆ ಅದಕ್ಕೆ. ಅನುನಾಸಿಕ, ಸಾನುನಾಸಿಕ. ಅನುನಾಸಿಕ, ಸಾನುನಾಸಿಕ. ಯಾಕೆ ಈ ವ್ಯತ್ಯಾಸ ಅಂದ್ರೆ, ಇವುಗಳನ್ನ ಕಂಠ ಮತ್ತೆ ಅನುನಾಸಿಕ ಎರಡರಿಂದನೂ ಕೂಡ ಹೇಳ್ತೇವೆ ನಾವು, ಅದಕ್ಕಾಗಿ ಸಾನುನಾಸಿಕ. ಸೌ ಸೌ ಮೂಗ್ಬಂದ ಬರ್ತೈತೆ ನೋಡಿ, ಸೌ. ಹಾಗಾಗಿ ಅದಕ್ಕೆ ಸಾನುನಾಸಿಕ ಅಂತ ಕರೀತಾರೆ. ಸೊ ಅಲ್ಲಿ ವ ಹೇಳ್ಬೇಕು. ಯಾವ್ಯಾವ ಅಕ್ಷರ? ರ, ಶ, ಸ, ಶ, ಹ. ಸಂಗೀತ ಸ, ಷಟ್ಕೋನ ಶ, ಶಂಕದ ಶ. ಇವು 5 ಬಂದಾಗ ಇಲ್ಲಿ ಶ ಇದೆ ನೋಡಿ, ಹಾಗಾಗಿ ಶಂಕದ ಶ ಇದೆ, ಹಾಗಾಗಿ ಸಂಶ್ರಿತಾಹ ಅಂತ ಹೇಳ್ತೇವೆ. ನೀವು ಮತ್ತೆ ಈ 5 ಅಕ್ಷರಗಳನ್ನ ಬಿಟ್ಟು ಉಳಿದದ್ದೆಲ್ಲ ಬಂದಾಗ ಏನ್ ಹೇಳ್ಬೇಕು ಅಂದ್ರೆ, ಅವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ಬರುತ್ತೆ.
ಯ ರ ಇನ್ನೊಂದ್ ಯಾವ್ದು ಆ ಏನ್ ಹೇಳ್ತಾರೆ ಅದಕ್ಕೆ ಒಂದು ಶಬ್ದನೇ ಇದೆ ಅದಕ್ಕೆ ಒಂದು ಅಕ್ಷರನೇ ಇದೆ ಅದಕ್ಕೆ ನೆನಪಿಟ್ಕೊಳ್ಳಿಕ್ಕೆ. ಓಕೆ ಇರ್ಲಿ. ಅದ್ ಇನ್ನೊಮ್ಮೆ ಹೇಳ್ತೇನೆ. ಮತ್ತೆ ಯಾವ್ದಾದ್ರು ಹಿಂಗೆ ಕ ವರ್ಗ, ತ ವರ್ಗ, ಪ ವರ್ಗ, ವರ್ಗೀಯ ವ್ಯಂಜನಗಳು ಬಂದಾಗ ವರ್ಗೀಯ ಯಾಕಂತ ಹೇಳ್ತೇವೆ, ವರ್ಗ ಮಾಡಿಲಾಗಿತ್ತೆ. ವರ್ಗ ಯಾಕೆ ಮಾಡ್ತಾರೆ? ಕ ವರ್ಗ ಬೇರೆ ಕಂಠದಿಂದ ಪ್ರಾರಂಭ ಆಗುತ್ತೆ, ವ ವರ್ಗ ಬೇರೆ ಇವು, ಮತ್ತೆ ನಮ್ಮ ಒಂದು ಅಂಗುಳದಿಂದ ಪ್ರಾರಂಭ ಆಗುತ್ತೆ. ಸೊ ಹೀಗೆ ನಿಮ್ಗೆ ಸ್ವಲ್ಪ ಹೇಳಿದ್ನಿ ರಫ್ಲಿ. ಹಾಗೆ ವರ್ಗಗಳು ಅಂತ ಕರೀತಾರೆ. ಆದ್ರೆ ಅಂತ್ಯದಲ್ಲಿ ಬರುವಂತಹ ಶಬ್ದವನ್ನ ನಾವು ಅನುಸರಿಸಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಪ್ರದ್ವಿಷಂತೋ ಅಂತ ಇದೆ. ಪದಗಳ ಮಧ್ಯದಲ್ಲಿ ಸೊನ್ನೆ ಬಂದಿದೆ, ಅನುನಾಸಿಕ. ಮುಂದೆ ಏನಿದೆ? ತ ಇದೆ. ತ ವರ್ಗ ಎಲ್ಲಿ ಬರುತ್ತೆ? ತ ಎಲ್ಲಿ ಯಾವ ವರ್ಗದಲ್ಲಿ ಬರುತ್ತೆ? ತ ವರ್ಗದಲ್ಲಿ ಬರುತ್ತೆ. ತ, ಥ, ದ, ಧ, ನ. ಸೊ ಅದ್ರ ಒಂದು ಅಂತ್ಯದ 5ನೇ ಅಕ್ಷರ ಯಾವುದು? ನ. ಹಾಗಾಗಿ ನಾವಿಲ್ಲಿ ನ ಅನುನಾಸಿಕ ಬಳಸ್ಬೇಕು. ಪ್ರದ್ವಿಷಣ್, ಶಣ್, ಪ್ರದ್ವಿಷಂತೋ, ನ ತಾನೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನ. ಅದನ್ನ ನಾವು ಅಲ್ಲಿ ಸೇರಿಸ್ಬೇಕಾಗಿಲ್ಲ, ಯಾಕಂದ್ರೆ ನಾವು ರೂಢಿಯಲ್ಲಿ ಬೆಳೆದವರು. ಅನ್ಕೊಂಡ್ ಯಾರು ಹಿಂದಿನ ನಮ್ಮ ಒಂದು ಕುಟುಂಬಸ್ಥರಾಗಿರ್ಬೋದು, ಹಿಂದಿನ ಜನರು ಏನ್ ಹೇಳ್ತಾ ಬಂದಿದಾರೋ ಅದನ್ನ ಅನುಸರಿಸ್ತಾ ಬಂದಂಥವ್ರು ನಾವು. ಆದ್ರೆ ಕೆಲವೊಂದು ಸರಿಯಾಗಿದೆ, ಕೆಲವೊಂದು ತಪ್ಪದಾಗಿದೆ. ಅಲ್ಲಿ ನಾವು ಗಮನಿಸ್ಬೇಕಷ್ಟೇ. ಈಗ ನೋಡಿ, ಸಂಸಾರ ಅಂತ ಹೇಳ್ತೇವೆ, ಅದು ತಪ್ಪು. ಅಲ್ಲಿ ಸಂಸಾರ ಬರ್ಬೇಕು. ಇಲ್ಲಿ ಪ್ರದ್ವಿಷಂತೋ ಸಾಮಾನ್ಯವಾಗಿ ಬಂದ್ಬಿಡುತ್ತೆ ಬಾಯಲ್ಲಿ. ಸಂಶ್ರಿತಾಹ ಅಂತ ಹೇಳ್ತೇವೆ, ಎಲ್ಲ ಕಡೆ ಸಂ ಬಳಸ್ತೇವೆ. ಬಟ್ ಅದು ಇಲ್ಲ, ಸಂಶ್ರಿತಾಹ. ವರ್ಗಗಳ ಬಂದಾಗ ವರ್ಗಗಳ ಅಂತ್ಯದ್ದು ಅನುನಾಸಿಕ ಬಳಸ್ಬೇಕು. ಮತ್ತೆ ಅವರ್ಗೀಯ ವ್ಯಂಜನ ಇದ್ದಾಗ ಈ ಒಂದು 5 ಅಕ್ಷರಗಳಿದ್ದಾಗ ವ ಅಲ್ಲಿ ಬಳಸ್ಬೇಕು ಅನ್ನುವಂಥದ್ದನ್ನ ನಿಮ್ಗೆ ಹೇಳಿದ್ದೇನೆ. ಇನ್ನೊಮ್ಮೆ ಯೂಟ್ಯೂಬ್ ನೋಡ್ಕೊಳ್ಳಿ ಮಾತಾಜಿ, ಹಿಂದೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಮ್ಮೆ ಬೇಕಂದ್ರೆ ನಾನು ಕೊನೆಗೆ ಇದು ಮುಗಿಯುತ್ತೆ, ಶುಕ್ರವಾರದ ದಿನ ಪೂರ್ಣ ದಿನ ಅದ್ರದ್ದೇನೆ ನಾನು ನಿಮ್ಗೆ ಸ್ವಲ್ಪ ಹೇಳ್ಕೊಡ್ತೇನೆ. ಪೂರ್ಣ ಏನು ಇದ್ರಲ್ಲಿ ವ್ಯಾಕರಣದಲ್ಲಿ ಬರುತ್ತೋ ಅದು ಸ್ವಲ್ಪ ಸಹಾಯ ಆಗ್ಬಹುದು ನಿಮ್ಗೆ. ಇದು ವಿಸರ್ಗ ಮತ್ತೆ ಈ ಅನುನಾಸಿಕ, ಇವುಗಳನ್ನ ಸ್ವಲ್ಪ ಇನ್ನೊಮ್ಮೆ ಹೇಳ್ತೇನೆ. ಕಠಿಣ ಅನಿಸ್ಬಹುದು, ಕಠಿಣ ಅಲ್ಲ. ಎಲ್ರನ್ನೂ ಕೂಡ ಸರಿಯಾದ ವಿಧಾನವನ್ನ ಅನುಸರಿಸ್ಬೇಕು ನಾವು ಹೇಳುವಾಗ. ಇಲ್ಲ ನಾವ್ ಹೇಗೋ ನಾವ್ ಮಾಡ್ತಾ ಇದ್ದೇವೆ, ಮಾಸ್ಟರ್ ಹೇಳಕ್ ಬಂದ್ರೆ ಸಾಕು ನಮ್ಗೆ, ಇಲ್ಲ. ಇದು ಭಗವಂತನ ಗೀತೆ. ಭಗವಂತನ ಗೀತೆಯನ್ನ ನಾವು ಎಷ್ಟು ಶುದ್ಧವಾಗಿ ಹೇಳ್ತೀವೋ ಅಷ್ಟು ಶುದ್ಧತ್ವ ನಮ್ಮ ಹತ್ರ, ನಮ್ಮ ನಾಲಿಗೆಯ ಮೇಲೆ ಭಗವಂತ ಬರ್ತಾನೆ. ನಮ್ಗೆ ಕೊನೆಗೆ ಒಂದು ಅಶುದ್ಧವಾಗಿ ನಾನು ಶ್ಲೋಕ ಉಚ್ಚರಿಸಿದ್ದಕ್ಕೆ ಮತ್ತೆ ಕ್ಷಮೆಯಾಚನಾ ಮಂತ್ರ ಹೇಳೋ ಅವಶ್ಯಕತೆ ಇಲ್ಲ, ನಾವ್ ಅನ್ಕೊಳ್ತೇವೆ. ಇಲ್ಲಾಂದ್ರೆ ನಾವ್ ಯಾವಾಗ ತಪ್ಪು ಹೇಳ್ತೀವಂದ್ರೆ ನಮ್ಗೆ ಕ್ಷಮೆಯಾಚನಾ ಮಂತ್ರ ಹೇಳಲೇಬೇಕು ಕೊನೆಗೆ. ಮಧ್ಯದಲ್ಲಿ ನಾನು ತಿಳಿಸಿದ್ದೆ ಆ ಶ್ಲೋಕನ ನಿಮ್ಗೆ, ಯಾವ್ದು ಅಂತ ಹೇಳಿ. ಈವನ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೆ ನಾನು ಅದನ್ನ. ಗೊತ್ತಿದೆ ಅನ್ಕೊಳ್ತೇನೆ ನಿಮ್ಗೆ. ಅದನ್ನ ನಾವು ಉಚ್ಚರಿಸ್ಬೇಕಾಗತ್ತೆ. ಭಗವಂತನ ಗೀತೆ ಆಗಿರೋದ್ರಿಂದ ಎಷ್ಟು ನಾವು ಸ್ವಲ್ಪ 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 ತಿಳ್ಕೊಂಡು ಶುದ್ಧವಾಗಿ ಹೇಳ್ತೀವೋ ಅದೇ ನಮ್ಮನ್ನ ಶುದ್ಧತ್ವದ ಹಂತಕ್ಕೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಹರೇ ಕೃಷ್ಣ. ಯಾರಿದು? ನನ್ಗೆ ಹೇಳ್ತೀಯ ಮಾತಾಡಿ? ಹೇಳ್ತೇನೆ ಒಂದ್ ನಿಮಿಷ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಧನ್ಯವಾದಗಳು. ಇದು ಇನ್ನೊಮ್ಮೆ 2ನೇ ಚರಣ ಹೇಳಿ ಇನ್ನೊಮ್ಮೆ. ಕಾಮಂ ಕ್ರೋಧಂ ಚ ಸಂಶ್ರಿತಾಃ. ನೋಡಿ ಮತ್ತೆ ಹಾಗೆ ಹೇಳ್ತಾ ಇದ್ದೀರಾ ನೀವು, ಅದು ರೂಢಿ ಆಗ್ಬಿಟ್ಟಿದೆ. ಕಾಮ ಕ್ರೋಧಂ ಚ ಸಂಶ್ರಿತಾಃ. ಸಂಶ್ರಿತಾಃ ಸಂಶ್ರಿತಾಃ. ಮೂಗಿನಿಂದ ಬರ್ಬೇಕು. ವ ಹೇಳ್ತಾ ಇದೀರಾ ಸರಿ, ವ ಬರ್ತಾ ಇದೆ, ಆದ್ರೆ ಅದು ವ ಮೂಗಿನಿಂದ ಬರ್ಬೇಕು. ಅದೊಂದು ಪ್ರಾಕ್ಟೀಸ್ ಮಾತಾಜಿ. ಕಾಮಂ ಕ್ರೋಧ ಅದೊಂದೇ ಶಬ್ದ ಹೇಳಿ, ಅದೊಂದೇ ಶಬ್ದ ಹೇಳಿ.
ಸಂಶ್ರಿತಾಃ. ವ ಬರ್ತಾ ಇದೆ ನಿಮ್ದು, ಮೂಗಿನಿಂದ ಬರ್ತಾ ಇಲ್ಲ ಅಷ್ಟೇ. ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು. ತುಂಬಾನೇ ಮೈಂಡ್ ಕ್ಲಾರಿಟಿ ಮಾಡುತ್ತೆ ನಮ್ದು. ಏನು ಶ್ಲೋಕಗಳಿದೆಯಲ್ಲ, ಎಲ್ಲಾ ಶ್ಲೋಕಗಳು ಇಷ್ಟು ನಮ್ಮ ನಾಲಿಗೆಯನ್ನ ಸ್ವಚ್ಛ ಮಾಡತ್ತಂದ್ರೆ, ಯಾರು ತಮ್ಮ ಹಿಂದಿನ ಒಂದು ಜನ್ಮದಿಂದ ಆಗಿರುವಂತ ಅಥವಾ ತಮ್ಮ ಹುಟ್ಟಿನಿಂದ ಆಗಿರುವಂತ ಏನೇ ತೊಂದರೆಗಳು ನಾಲ್ಗೆಯಿಂದ ಇದ್ರೂ ಕೂಡ ಸರಳ ಮಾಡುವಂತಹ ಏಕೈಕ ಮೆಡಿಸಿನ್ ಯಾರ ಹತ್ರನೂ ಇಲ್ಲ, ಸಂಸ್ಕೃತದ ಶಬ್ದಗಳಲ್ಲಿ ಇದೆ. ನಮ್ಮ ತಲೆಯಲ್ಲಿ ಆ ಶಬ್ದಗಳು, ಯಾಕೆ ಸನಾತನ ಒಂದು ಭಾಷೆ ಇದನ್ನ ಸಂಸ್ಕೃತ ಅಂತ ಹೇಳ್ತಾರೆ, ಅದಕ್ಕೊಂದು ಅರ್ಥ ಇದೆ. ಉಳಿದೆಲ್ಲ ಭಾಷೆಗಳನ್ನ ಹೇಳಲ್ಲ, ದೈವ ಭಾಷೆ ಅಂತ ಹೇಳ್ತಾರೆ, ದೇವರ ಭಾಷೆ ಇದು. ಸೊ ಆ ದೇವರ ಭಾಷೆಯಿಂದ ಆಗಿರುವಂತದ್ದೆಷ್ಟು ಸ್ಟ್ರೆಸ್, ಡಿಪ್ರೆಷನ್ ಎಲ್ಲವನ್ನ ತೊಲಗಿಸುವಂತಹದ್ದು ಈ ಒಂದು ಸಂಸ್ಕೃತ ಶಬ್ದಗಳ ಒಂದು ಉಚ್ಚಾರಣೆ. ಎಷ್ಟು ಉಚ್ಚಾರಣೆ ನೀವು ಕಾನ್ಫಿಡೆಂಟ್ ಆಗಿ, ಎಷ್ಟು ಉಚ್ಚಾರಣೆ ನೀವು ಸ್ವಚ್ಛವಾಗಿ ಮಾಡ್ತಿರೋ, ಶುದ್ಧವಾಗಿ ಮಾಡ್ತಿರೋ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ನೋಡಿ, ಬೇಕಾದ್ರೆ ಯಾರಿಗಾದ್ರೂ ನಿಮ್ಗೆ ಏನಾದ್ರೂ ಇಲ್ಲಿ ಮೊದ್ಲಿನ್ಕಿಂತ ಏನಾದ್ರೂ ನನ್ಗೆ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದ್ರೆ, ನಿಮ್ಮ ನೀವನೇ ವಿಶ್ಲೇಷಣೆ ಮಾಡ್ಕೊಳ್ಬಹುದು ನಿಮ್ಮ ಒಂದು ಜೀವನದಲ್ಲಿ ಆಗಿರುವಂತಹ ಬದಲಾವಣೆಯನ್ನ. ಮತ್ತು ಇದು ಕನ್ನಡ ರಾಜೇಶ್ವರಿ ಮಾತಾಜಿಗೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್. ಇಲ್ಲಿ ಯಾವ್ದನು ದೀರ್ಘ ಇಲ್ಲ, ಪಾ ಮಾತ್ರ ಇರೋದು, ಪಾ ಮತ್ತೆ ಭಾ. ಹಾಗಾಗಿ ಸ್ಪಷ್ಟವಾಗಿ ನೀವು ಅವುಗಳ ಉಚ್ಚಾರಣೆ ಮಾಡ್ಬೇಕು ಹ್ರಸ್ವಾಗಿ. ಕ್ಷಿಪ್ರಾಮ್ಯಜ ಶ್ರಮ ಶುಭಾನ್, ಶ್ರಮ ಶುಭಾನ್. ಆಸುರೀಶ್ವೇವ ಶ್ವೇವ ಆಸುರೀಶ್ವೇವ ಯೋನಿಷು. ಹರಿ ಕೃಷ್ಣ ಮಾತಾಜಿ. ಶ್ಲೋಕ 19. ತಾನಹಂ ದ್ವಿಷತಾ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಸರಿ ಬಂತು, ಧನ್ಯವಾದ ಮಾತಾಜಿ. ಎಲ್ರು ಚೆನ್ನಾಗಿ ಹೇಳ್ತೀರ, ಆದ್ರೆ ಶೂ ಮಾತ್ರ ಅದು ಮೂರ್ಧನ್ಯ ಶ ಬರುದಿಲ್ಲ ಎಲ್ರಿಗೂನು ಕೂಡ. ನಾಲ್ಗೆ ಒಂದ್ ಸ್ವಲ್ಪ ಹಚ್ಚಿ ನೋಡ್ಕೊಳ್ಳಿ ಮೇಲ್ಗಡೆ. ಅದು ಒಂದಿನ ನಿಮ್ಗೆ ಫೋಟೋ ತೋರಿಸ್ತೇನೆ, ನಾನು ಎಂಡಿಗೆ ಮಾಡ್ತೇನೆ ಅದನ್ನ, ಸ್ವಲ್ಪ ಕೊಡ್ತೇನೆ. ಮಾತಾಜಿ ಆಕ್ಚುಲಿ ಇದು ಎಲ್ಲ ಮರ್ತೋಗಿದ್ದೀವಿ ಮಾತಾಜಿ. ಇಲ್ಲ, ಮೊದ್ಲು ಅದನ್ನೆಲ್ಲ ಅಲ್ಲಿ ಹೇಳ್ಕೊಡಲ್ಲ ಸ್ಕೂಲ್ ನಲ್ಲಿ ಅಷ್ಟು ಒಂದು, ಬಟ್ ಅದು ಉಚ್ಚಾರಣೆ ಹೇಳ್ಕೊಡ್ತಾರೆ, ಅದನ್ನ ಮರ್ತಿರ್ತೇವೆ ಅಷ್ಟು. ಇದು ಒಂದು ಫೋಟೋ ಕೊಟ್ಬಿಟ್ಟು ಮಾಡುತ್ತೇನೆ, ತೋರಿಸ್ತೇನೆ ನಿಮ್ಗೆ. ಕಲ್ಕೊಂಡಿದ್ದೀನಿ ಮಾತಾಜಿ, ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಕನ್ನಡ ರವಿಪ್ರಭು ನಿಮ್ಗೆ 20. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೇಯ. ನೋಡಿ, ಮಾಮ ಪ್ರಾಪ್ಯೈವ, ಪ್ಯೈವ, ಯನು ಬರ್ಬೇಕು, ಐನು ಕೇಳಿಸ್ಬೇಕು. ಮಾಮ ಪ್ರಾಪ್ಯೈವ ಕೌಂತೇಯ, ಕೌಂತೇಯ, ತೇ ದೀರ್ಘ ಇದೆ. ತತೋ ಯಾಂತ್ಯಧಮಾಂ ಗತಿಂ, ತತೋ ದೀರ್ಘ, ತೋ ದೀರ್ಘ, ಯಾಂತ್ಯಧಮಾಂ ಗತಿಂ. ಹೇಳಿ. ಹರೇ ಕೃಷ್ಣ. ರವಿ ಪ್ರಭು ಸರಿ. ಕನ್ನಡ ಕಾಂತಮಣಿ ಮಾತೆ ಹೇಳಿ, ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಆಸುರಿಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಪೂರ್ಣ ಹೇಳ್ಬೇಕು. ಮಾಮ ಪ್ರಾಪೈವ ಕೌಂತೇಯ ತತೋ ಯಾಂತಧಮಾಂ ಗತಿಂ. ತತೋ ಯಾಂತ್ಯಧಮಾಂ ಗತಿಂ. ತತೋ ಯಾಂತ್ಯಧಮಾಂ ಗತಿಂ. ಹೇಳಿಬಿಡಿ ಎಂಡಿಗೆ. ಗತಿಂ. ಸರಿ. ನೆಕ್ಸ್ಟ್ ರೇಖಾ ಬಂಗೇರ್ ಮಾತಾಜಿ ನಿಮ್ಗೆ 21. ತ್ರಿವಿಧಂ ನರಕಸ್ಯೇದಂ
ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ತ್ರಿವಿಧಂ ನರಕಸ್ಯೈದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಸರಿ ಬಂತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಿನಿಗ ಕೆರಿ ಮಾತಾಜಿ ನಿಮ್ಗೆ 22. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಹರೇ ವೆರಿ ಕೃಷ್ಣ ಗುಡ್ ಮಾತಾಜಿ, ವೆರಿ ನೈಸ್. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಲಲಿತಾ ಆರ್ ಮಾತಾಜಿ ನಿಮ್ಗೆ 23ನೇ ಶ್ಲೋಕ. ನೀವು ಮೇಲೆ ಅನ್ಮ್ಯೂಟ್ ಮಾಡ್ಕೋಬೇಡಿ ಮಾತಾಜಿ. ನೀವು ನನ್ಗೆ ಲಲಿತಾ ಮಾತಾಜಿ ಕಾಣಿಸ್ತಾ ಇದ್ದಾರೆ. ಗೀತಾ ಮಾತಾಜಿ ನಿಮ್ಗೆ ನಿನ್ನೆ ಆಗಿದೆಯಲ್ಲ, 2 ಸಲ ಆಗಿದೆ ನಿಮ್ಗೆ. ಮುಂದಿಂದ ಹೋಗ್ತಾ ಇದ್ದೇವೆ ನಾವು. ಬರುತ್ತೆ ಮಾತಾಜಿ, ವೇಟ್ ಮಾಡಿ. ನಿಮ್ದು ಬರುತ್ತೆ. ಯಾರು? ಭಾಗ್ಯಲಕ್ಷ್ಮಿ. ಬರ್ತೀರಾ ಮಾತಾಜಿ? 1 ನಿಮಿಷ. ನಿಮ್ದು AB ಇದೆಯಲ್ಲ, ಮತ್ತೆ ಬರ್ತೀವಿ. ನಿನ್ನೆ ನಿಮ್ದು 2 ರೌಂಡ್ ಆಗಿದೆ ಅಲ್ಲಿ. ಇದು ಮುಗಿಸ್ಕೊಂಡು ಮತ್ತೆ ಇದು ಮುಗಿಸಿ ಮತ್ತೆ ನಿಮ್ದು ರಿಪೀಟ್ ಆಗತ್ತೆ ಮಾತಾಜಿ. ಡೋಂಟ್ ವರಿ, ನಿಮ್ಗೆ ಬರುತ್ತೆ. ಲಲಿತಾ ಆರ್ ಮಾತಾಜಿ ಹೇಳಿ ನೀವು 23. ಯಃ ಶಾಸ್ತ್ರ ವಿಧಿ ಮುತ್ಸೃಜ್ಯ. ಇಲ್ಲಿ ಮುತ್ಸೃಜ್, ಮುತ್ಸ್ರ ರು, ಇದು ಋಷಿ ರು ಬರ್ಬೇಕು. ಮುತ್ಸೃಜ್ಯ ಯಃ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಸರಿ ಕೃಷ್ಣ. ಬಂತು. ನ ಸುಖಂ ಮಹಾಪ್ರಾಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ ನಿಮ್ಗೆ 24. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ನೋಡಿ, ಕರ್ಮ ಕರ್ತುಮಿಹಾರ್ಹಸಿ. ರ ಮತ್ತೆ ಹ ಇದೆ ಅಲ್ಲಿ. ರ ಹೇಳಿ ಹ ಹೇಳ್ಬೇಕು. ಮಿಹಾರ್ಹಸಿ. ಓಕೆ. ಹರೇ ಕೃಷ್ಣ ಮಾತಾಜಿ. ತಸ್ಮಾಶ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಹರೇ ಕೃಷ್ಣ. ಹೇಳಿಬೇಡಿ ಮಾತಾಜಿ ಹಿಂದೆಗೆ. ಇದು ಇನ್ನೊಮ್ಮೆ ಹೇಳಿ ಫಸ್ಟ್ ಚರಣ. ತಸ್ಮಾಶ್ಚಾಸ್ತ್ರಂ ತಸ್ಮಾಸ್ ಅಂತ ಹೇಳ್ಬೇಡಿ ಅಲ್ಲಿ. ತಸ್ಮಾಚ್ ಅಲ್ಲಿ ಒತ್ತಕ್ಷರ ಇದ್ದಾಗ ಹಿಂದಿನ ಪದದ ಮೇಲೆ ಹೆಚ್ಚಾಗಿ ಒತ್ತು ಬರುತ್ತೆ ಅಂತ ಹೇಳಿದ್ಲಲ್ಲ ನಿಮ್ಗೆ, ಆಘಾತ ಅಂತ ಹೇಳಿ. ಸೊ ಹಾಗೆ ತಸ್ಮಾಚ್ ಸಣ್ಣ ಚ ಬರುತ್ತೆ. ತಸ್ಮಾಚ್ ದೊಡ್ಡ ಛ ಇದೆ ಅಲ್ಲ, ದೊಡ್ಡ ಛ ಆಮೇಲೆ ಬರುತ್ತೆ. ತಸ್ಮಾಚ್ಛಾಸ್ತ್ರಂ. ತಸ್ಮಾಚ್ಛಾಸ್ತ್ರಂ. ನಿಮ್ ಪ್ರಕಾರ ಸರಿ ಇದೆ ಅದು, ಯಾಕಂದ್ರೆ ಶಾಸ್ತ್ರ ಅದು ಸರಿ. ಅಲ್ಲಿ ಕೂಡಿಕೊಂಡು ಸಂಧಿ ಆಗಿದೆ. ಸಂಧಿ ಆದಾಗ ಅಲ್ಲಿ ಛ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಾವು ಆ ಸಂಧಿ ಹೇಗ್ ಬರುತ್ತೋ ಹಾಗೇನೆ ಉಚ್ಚಾರಣೆ ಮಾಡ್ಬೇಕು.
ತಸ್ಮಾತ್ ಶಾಸ್ತ್ರಂ ಸರಿ ಬಂತು ಮಾತಾಜಿ, ಅವಾಗ ಸ ಬಂದಿತ್ತು, ಉಳಿದೆಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಮುಗಿಸೋಣ ಇಲ್ಲಿ. ಹಾ. ಎಲ್ರು ನನ್ನ ಜೊತೆ ರಿಪೀಟ್ ಮಾಡಿ. ಓಂ ತತ್ಸದಿತಿ ಓಂ ತತ್ಸದಿತಿ ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ದಶೋऽಧ್ಯಾಯಃ. ಷೋಡಶೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ ಬೇಗ ಬೇಗ, ಇಲ್ಲಾಂದ್ರೆ ನಿಮ್ ಹೆಸರು ಕೂಗ್ಲಿಕ್ಕೆ ಆಗಲ್ಲ ನನ್ಗೆ, ನೀವ್ ಮೇಲ್ ಹೋಗ್ಬಿಟ್ರೆ. ಲಲಿತಾ ಮಾತಾಜಿ ಆಗಿತ್ತು. ಈಗ ಲೋಕಜೀವಿನಿ ಮಾತಾಜಿ ನೋಡಿ, ನಿಮ್ಗೆ ಅಧ್ಯಾಯ 1 ಬಂತಲ್ಲ. ಅಥ ಸಪ್ತದಶೋऽಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ಲೋಕ 1 ನಿಮ್ಗೆ ಲೋಕಜೀವಿನಿ ಮಾತಾಜಿ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ, ಇಲ್ಲಿ ಕೂಡ ಮುತ್ಸೃಜ್ಯ, ಮುತ್ ಸ ರ, ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ. ಮತ್ತೆ ಶ್ಲೋಕ 1. ಅರ್ಜುನ ಉವಾಚ ಏ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ವೆರಿ ಗುಡ್, ವೆರಿ ನೈಸ್. ಧನ್ಯವಾದ. ಎರಡನೇದು ಮಂಜುಳಾ ದೇವಿ ಮಾತಾಜಿ ನಿಮ್ಗೆ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. श्रीभगवानुवाच त्रिविधा भवति श्रद्धा देहीनां सा स्वभावजा सात्विकी राजसी चैव तामसी चेति तां शृणु. ಶೃಣು ಎಳಿಬೇಡಿ, ಚೈವ ಎಳೆಯಂಗಿಲ್ಲ ಅಲ್ಲಿ. तामसी चेति तां शृणु. ಸರಿ, ಹರೇ ಕೃಷ್ಣ. ನೆಕ್ಸ್ಟ್ ಮೋಟೋ ಮಾತಾಜಿ ನಿಮ್ಗೆ, ಮಂಜುಳಾ ಮಾತಾಜಿ ಅನ್ಸುತ್ತೆ. ನಿಮ್ಗೆ 3. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಹ. ಕೊನೆಗೆ ನೋಡಿ, ಯೋ ದೀರ್ಘ ಇದೆ, ಯೋ ಯಚ್ 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 ಒತ್ತು ಹಿಂದಿನ ಅಕ್ಷರಕ್ಕೆ ಹೆಚ್ಚು ಬರುತ್ತೆ, ಆಘಾತ. ಯೋ ಯಚ್ಛ್ರ, ಆಮೇಲೆ ದೊಡ್ಡ ಛ ರವತ್ತು. ಯೋ ಯಚ್ಛ್ರದ್ಧ ಸ ಏವ ಸಹ. ಏ 2 ಗಳಿಗೆ ಹೇಳ್ಬೇಕು, ಯಾಕಂದ್ರೆ ಏಣಿ ಏ ಇದೆ. ಹೇಳಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಂತೋದ್ರೆ ನೋಡ್ಬೇಕು. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಹ. ಯೋ ಯಚ್ಛ್ರದ್ಧಃ, ಯಚ್ಛ್ರದ್ಧಃ. ಇದು ಆಫ್ ಆಗ್ತಾ ಇದೆ ಮೊಬೈಲು. ಕೊನೆ ಚರಣ ಮಾತ್ರ ಹೇಳಿ, ಉಳಿದಿದೆಲ್ಲ ಸರಿ ಇದೆ. ಯೋ ಯಚ್ಛ್ರದ್ಧಃ ಸ ಏವ ಸಹ. ಸರಿ ಬಂತು.
ನೆಕ್ಸ್ಟ್ ನಿರ್ಮಲ ಮಾತಾಜಿ ನಿಮಗೆ 4. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ. ನೋಡಿ, ಯಕ್ಷರಕ್ಷಾಂಸಿ. ಯಾಕಂದ್ರೆ ಸ ಇದೆ, ಸಾನುನಾಸಿಕ ವ ಬರುತ್ತೆ ಅಲ್ಲಿ. ರಕ್ಷಾಂಸಿ ವ ಹೇಳ್ಬೇಕು ಮುಗಿನಿಂದ. ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ. ನೋಡಿ, ಇಲ್ಲಿನೂ ಕೂಡ ಸಾನುನಾಸಿಕ ವ ಬರುತ್ತೆ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ. ಗಣಾಂಶ್ ಹೇಳಿ ಆಮೇಲೆ ಛ ಹೇಳ್ಬೇಕು. ಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ನೀವು ಹೇಳಿ. ಶ್ಲೋಕ 4. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚೈನ್ಯೇ. ಇನ್ನು ಹೇಳಿ, ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು. ಗಣಾಂಶ್ಚೈನ್ಯೇ. ಆ ಇದೆಯಲ್ಲ, ಗಣಾಂಶ್ಚಾನ್ಯೇ. ಗಣಾಂಶ್ಚಾನ್ಯೇ ಯಜಂತೆ ತಾಮಸ ಜನಾಃ. ವೆರಿ ಗುಡ್ ಮಾತಾಜಿ, ಒಳ್ಳೆ ಪ್ರಯತ್ನ. ಪಾರ್ವತಮ್ಮ ಮಾತಾಜಿ ನಿಮ್ಗೆ 5. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ. ಓಕೆ, ಪವತ್ ಬರಲ್ಲ. ತಪ್ಯಂತೆ ಏತಪೋ ಜನಾಃ. ಇಲ್ಲಿ ತಪ್ಯಂತೆ ಅಂತ ಹೇಳ್ತಾರೆ ಯೂಶುವಲಿ, ನಂದು ಕೂಡ ಬಂತು ನೋಡಿ. ಓಕೆ, ಪವತ್ ಇದ್ದಾಗ ಹೇಳ್ಬಾರ್ದು. ತಪ್ಯಂತೆ ಓಕೆ, ಯಾವತ್ ಮಾತ್ರ ಹೇಳ್ಬೇಕು. ತಪ್ಯಂತೆ ಏತಪೋ ಜನಾಃ. ಇಲ್ಲಿ ಕೂಡ ದಂಭಾಹಂಕಾರ ಅನ್ಸುತ್ತೆ ಅದು. ದಂಭಾಹಂಕಾರ ಸಂಯುಕ್ತಾಹ. ಇಲ್ಲಿ ನೋಡಿ, ಅಲ್ಲಿ ಯ ಇದೆ. ಷಟ್ಕೋನ ಸ ಹ ಬಂದಾಗ ಏನ್ ಹೇಳ್ಬೇಕು? ವ ಹೇಳ್ಬೇಕು. ಇಲ್ಲಿ ಯ ಬಂದಾಗ ನೀವು ಯನೇ ಹೇಳ್ಬೇಕು. ದಂಭಾಹಂಕಾರ ಸಂಯುಕ್ತಾಹ. ಯನೇ ಹೇಳ್ಬೇಕಲ್ಲಿ, ವ ಅಲ್ಲ, ಯ. ಸಂಯುಕ್ತಾಹ ಕಾಮರಾಗಬಲಾನ್ವಿತಾಹ. ಹರೇ ಕೃಷ್ಣ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಸರಿ, ಅದು ನೋಡಿ, ಪದ ನೆನ್ಪಿಟ್ಕೊಳ್ಳೋ ಪದ ಏನಂದ್ರೆ ವಲಯ. ವಲಯ ಅನ್ನುವಂಥದ್ದು ಇರುತ್ತಲ್ಲ, ವಲಯ. ವ ಇದ್ದಾಗ ಸಾನುನಾಸಿಕ ಅಕ್ಷರ ಮುಂದೆ ವ ಇದ್ದಾಗ ವನೇ ಬರುತ್ತೆ ಉಚ್ಚಾರಣೆ. ಯ ಇದ್ದಾಗ ಯನೇ ಬರುತ್ತೆ. ವಲಯ. ಲ ಇದ್ದಾಗ ಲನೇ ಬರುತ್ತೆ. ವಲಯ ಅನ್ನುವಂತ ಪದ ನೆನ್ಪಿಟ್ಕೊಳ್ಳಿ, ವಲಯ. ಅದ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ರು. ರೂಪ ಕೊಡಲ್ ಮಾತಾಜಿ ನಿಮ್ಗೆ 6. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಇಲ್ಲಿ ನೋಡಿ, ಭೂತಗ್ರಾಮಮಚೇತಸ 2 ಮಾಮ ಬರುತ್ತೆ. ಎರಡೂನು ಕೂಡ ಸ್ಪಷ್ಟವಾಗಿ ಹೇಳ್ಬೇಕು ನೀವು. ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ. ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹೇಳಿ. ಹರೇ ಕೃಷ್ಣ ಮಾತಾಜಿ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಸರಿ ಬಂತು, ಬಟ್ ನೀವು ಕೆಲವೊಂದ್ ಕಡೆ ಮಹಾಪ್ರಾಣ ಬಿಟ್ರಿ. ಶರೀರಸ್ಥಂ ವಿದ್ಯಾ ಧಕ್ಕೆ ಧವತ್ ಬರುತ್ತೆ. ಸೊ ಅಧ ವಿದ್ ಸಣ್ಣದ ಬರುತ್ತೆ. ವಿದ್ ವಿದ್ಯಾ ಅವಾಗ ಮಾತ್ರ. ವಿದ್ ಬಂದಾಗ
ಸಣ್ಣ ಒದ್ದ ಬರುತ್ತೆ, ಎಳಿತಿರ್ತೀವಲ್ಲ ಆಮೇಲೆ ವಿದ್ಯಾ, ಅವಾಗ ದೊಡ್ಡ ವಿದ್ಯಾ ಅಕ್ಷರ ಬರುತ್ತೆ. ವಿದ್ಯಾ ಸರಿ. ನೆಕ್ಸ್ಟ್ ಶೋಭಾ ಭಟ್ ಮಾತಾಜಿ ನಿಮ್ಗೆ ಏಳ್ನೇದು. ಆಹಾ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು ತೇಷಾಂ ಭೇದಮಿಮಂ ಶೃಣು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಆಹಾರಾಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಾಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಧನ್ಯವಾದಗಳು ಮಾತಾಜಿ, ಒಳ್ಳೆ ಪ್ರಯತ್ನ, ಚೆನ್ನಾಗಿ ಹೇಳಿದೆ. 8 ಸ್ರವಂತಿ ಮಾತಾಜಿ ನಿಮ್ಗೆ. ಆಯು ಸತ್ವಬಲಾರೋಗ್ಯ. ನೋಡಿ, ಆಯು ವಿಸರ್ಗ ಇರೋದ್ರಿಂದ ಪ್ರಶ್ವಾಸ ಬಿಡ್ಬೇಕು ಅಂದ್ರೆ ಹುಹ್ ಹುಹ್ ಅಂದ್ರೆ ಗಂಟಲಿಂದ ಗಾಳಿ ಬಿಡ್ತೀವಲ್ಲ ಆ ತರ ಹುಹ್ ಬಿಡ್ಬೇಕು. ಆಯು ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ. ಇಲ್ಲಿ ಯಾವುದು? ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ. ಇಲ್ಲಿ ಒತ್ತಕ್ಷರಗಳು ತುಂಬಾ ಇದೆ 3ನೇ ಚರಣದಲ್ಲಿ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಆಯು ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾ. ಧನ್ಯವಾದ. ಇನ್ನೊಂದು ಅದಕ್ಕೆ ಅದು ಮಧ್ಯದಲ್ಲಿ ವಿಸರ್ಗ ಇದ್ದಾಗ ಹೇಳಲಿಕ್ಕೆ ಒಂದು ಟೆಕ್ನಿಕ್ ಇದೆ. ಅದು ಪಾಣಿನಿ ಶಾಸ್ತ್ರದಲ್ಲಿ ಮುಖ್ಯವಾಗಿ ಕೊಟ್ಟಿದ್ದಾರೆ. ಅದನ್ನ ಹಾಗೆ ಹೇಳ್ತೀನಿ ನೋಡಿ ನಿಮ್ಗೆ, ನೀವು ಪ್ರಯತ್ನ ಮಾಡ್ತಿರೋ ಬಿಡ್ತಿರೋ ನಿಮ್ಗೆ ಬಿಟ್ಟಿರೋದು. ಈಗ ಇಲ್ಲಿ ರಸ್ಯಾಹ ಇದೆಯಲ್ಲ ವಿಸರ್ಗ, ಅದ್ರ ಮುಂದ್ಗಡೆ ಏನಿದೆ ಪದ ಸ ಇದೆ, ಅದನ್ನ ಅನುಸರಿಸುತ್ತೆ. ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಇದು, ಕೆಲವೊಂದು ಪದಕ್ಕೆ ಅಪ್ಲೈ ಆಗಲ್ಲ, ಅದಕ್ಕಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಕಂಡೀಷನ್ ಅಪ್ಲೈ ಅಂತ ಇರ್ತಾವಲ್ಲ, ಆ ಕಂಡೀಷನ್ ಅಲ್ಲಿ ಮಾತ್ರ ಬರುತ್ತೆ. ಈಗ ನಿಮ್ಗೆ ಸ ಇದೆಯಲ್ಲ, ರಸ್ಯ ಸ್ನಿಗ್ಧ ರಸ್ಯ ಹೀಗೆ ಹೇಳ್ಬೋದು ನೀವು. ರಸ್ಯ ಪ್ರಶ್ವಾಸನ ಬಿಡ್ಬೇಕು, ಸನು ಹೇಳ್ಬೇಕು, ಆಮೇಲೆ ಸ್ನಿಗ್ಧ ಹೇಳ್ಬೇಕು. ರಸ್ಯ ಅಂದ್ರೆ ವಿಸರ್ಗನ ಸ ರೀತಿಯಾಗಿ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಬರುತ್ತೆ, ಬಟ್ ಪ್ರಶ್ವಾಸ ಬಿಡ್ಬೇಕು ಆ ಸನ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಈ ತರ. ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ. ಸ ಇದೆಯಲ್ಲ ಮುಂದೆ ಸಾತ್ವಿಕ, ಅದು ಹಿಂದಿನ ವಿಸರ್ಗಕ್ಕೆ ಬರುತ್ತೆ. ಆಹಾರ ಸಾತ್ವಿಕ ಪ್ರಿಯಾ. ಸ ಅಂದ್ರೆ ಸಾಮಾನ್ಯ ಸ ಹೇಳಂಗಿಲ್ಲ, ಅಲ್ಲಿ ಪ್ರಶ್ವಾಸ ಸ ಹೇಳ್ಬೇಕು. ಅಷ್ಟೇ, ಸ್ವಲ್ಪ ಗಮನ ಕೊಡಿ. ಕಲ್ಕೋಬೇಕು ಅಂತ ಇಲ್ಲ ಇದನ್ನ. ಮತ್ತೆ ಇದೇ ತರ ಎಲ್ಲ ಕಡೆಗೆ ಅಪ್ಲೈ ಆಗ್ತಾರೆ ಅಂತಿಲ್ಲ. ಸ ಇದ್ದಾಗ ಎಲ್ಲ ಕಡೆ ಅಪ್ಲೈ ಆಗುತ್ತೆ, ಮತ್ತೆ ಬೇರೆ ಬೇರೆ ಅಕ್ಷರ ಬಂದಾಗ ಅಲ್ಲಿ ಮತ್ತೆ ಬದಲಾವಣೆ ಆಗುತ್ತೆ. ಅದಕ್ಕಾಗಿ ಅದನ್ನ ಹೇಳ್ಕೊಡೋದಿಲ್ಲ ಅಷ್ಟೇ. ಅಷ್ಟೇ ಗೊತ್ತಿಟ್ಕೊಳ್ಳಿ. ನೆಕ್ಸ್ಟ್ ಉಮಾದೇವಿ ಮಾತಾಜಿ ನಿಮ್ಗೆ. ಕಟ್ವಂ ಲವಣಾತ್ಯುಷ್ಣ ಕಟ್ವ ಟಕೆ ಭವತು ಮಕೆ ಲವತ್ತು. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಠಾಃ. ಸಸ್ಯೇ ಹೇಳ್ಬೇಕು ಅಲ್ಲಿ. ಸಸ್ಯೇಷ್ಠಾಃ ದುಃಖ ಶೋಕಾಮಯ ಪ್ರದಾಃ. ನೋಡಿ ಇಲ್ಲಿನೂ ಕೂಡ ಹಾಗೆ ಬರುತ್ತೆ, ಹೂ ಬರ್ಬೇಕು. ದುಃಖ ಶೋಕಾಮಯ ಪ್ರದಾಃ. ಮಾತಾಜಿ ಇನ್ನೊಂದ್ಸತಿ 3ನೇ ಲೈನ್ ಹೇಳ್ಕೊಡಿ ಮಾತಾಜಿ.
ಆಹಾರ ರಾಜಸಸ್ಯೇಷ್ಠಾಃ ಸಸ್ಯೇ ಸಸ್ಯೇಷ್ಠಾಃ ಯಾವತ್ತಿದೆ ಅಲ್ಲಿ ಸೋಕೆ ಏ ದೀರ್ಘ ಬರ್ಬೇಕು. ಸಸ್ಯೇಷ್ಠಾಃ. ಶ್ಲೋಕ 9. ಕಟ್ವಂ ಲವಣ ತುಷ್ಣ ತೀಕ್ಷ್ಣಾರೂಕ್ಷ ವಿದಾಯಿನಃ ಆಹಾರ ರಾಜಸಶ್ರೇಷ್ಠಾಃ ದುಃಖ ಶೋಕಮಯ ಪ್ರದಃ. ಎಲ್ಲಿ ತಪ್ಪಾಯ್ತು ಮಾತಾಜಿ? ಪ್ರದಾಹ ಎಲ್ಲೂ ತಪ್ಪಾಗಿಲ್ಲ, ನೀವು ಒಂದು ಮಾಡ್ಬೇಕು. ಮಾಡ್ತೀರಾ? ಹೇಳ ಏನ್ ಮಾತಾಜಿ? ಮಾಡ್ತೀರಾ? ಏನು ಹೇಳ ಮಾತಾಜಿ? ಹೇಳಿ ಮಾತಾಜಿ. ಸಜೆಷನ್ ಹೇಳಿ ಕೊಡ್ಬಾರ್ದಂತೆ, ಮಾತಾಜಿ. ಕೇಳ್ದೇನೆ ಕೊಡ್ಬಾರ್ದಂತೆ. ನೀವು ಸ್ವಲ್ಪ ಸ್ಲೋ ಆಗಿ ಹೇಳಿ, ಇಲ್ಲಾಂದ್ರೆ ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಚೆನ್ನಾಗಿ ಹೇಳ್ತೀರಾ ನೀವು. ನೀವೇನ್ ಮಾಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಡಿ. ಯಾವಾಗೂ ಕಲ್ಕೊಳ್ಳೋ ಸ್ಟೇಜ್ ನಲ್ಲಿ ಇದ್ದಾಗ ಏನಿದೆಯಲ್ಲ, ನಿಮ್ದದು ರೂಢಿ. ಒಬ್ಬರು ಫಾಸ್ಟ್ ಆಗಿ ಮಾತಾಡ್ತಾರೆ, ಅದನ್ನ ಸ್ವಭಾವ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಒಮ್ಮೆನೇನೆ. ನೀವು ಏನ್ ಮಾಡಿ, ಶ್ಲೋಕಗಳನ್ನ ಓದುವಾಗ ಆದಷ್ಟು ಸ್ಲೋ ಆಗಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ. ತಾನೇ ಶಬ್ದಗಳು ಗಮನಕ್ಕೆ ಬರುತ್ತೆ. ಇಲ್ಲಿ ಉಳಿದೆಲ್ಲ ಚೆನ್ನಾಗಿ ಆಗ್ಬಿಟ್ಟಿದೆ ಮಾತಾಜಿ, ಎಲ್ಲರೂ ಸ್ಪೀಡ್ ಆಗಿ ಹೌದು ಹೌದು, ಎಲ್ಲರೂ ತುಂಬಾ ಜನ ಓದ್ತಾರೆ ಮಾತಾಜಿ ಸ್ಪೀಡ್ ಆಗಿ. ಅದೇ ಅದು ಸ್ಪೀಡ್ ಅನ್ನೋದು ತಾನೇ ಬರುತ್ತೆ ಮಾತಾಜಿ, ನಮ್ಗೆ ಒಮ್ಮೆ ನಾವು ಗೊತ್ತಾದ್ರೆ ತಾನೇ ಬಂದ್ಬಿಡುತ್ತೆ. ಸರಿ ಹೋಯ್ತು ಮಾತಾಜಿ. ಸರಿ ಹೋಗಿದೆ ಮಾತಾಜಿ, ಸರಿ ಇದೆ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ವೆಂಕಟೇಶ್ ಪ್ರಭು, ನಿಮ್ಗೆ 10. ಯಾತಯಾಮಮ ಯಾತಯಾಮಮ ಗತರಸಂ ಪೂತಿ ಪರ್ಯುಷಿತಂ ಚ ಯತ್. ಪೂತಿ ದೀರ್ಘ ಇದೆ, ಪೂ ದೊಡ್ಡ ಊ ಕೂಡಿದೆ. ಪೂತಿ ಪರ್ಯುಷಿತಂ ಚ ಯತ್. ಉಚ್ ನೋಡಿ, ಅಲ್ಲಿ ಚೌಕೆ ದೊಡ್ಡ ಚವತ್ತಿದೆ, ಹಾಗಾಗಿ ನೀವು ಉಚ್ ಹಿಂದಿನ ಪದಕ್ಕೆ ಹೆಚ್ಚು ಒತ್ತು ಬರುತ್ತೆ. ಉಚ್ಛಷ್ಟಮಪಿ ಚಾಮೇದ್ಯಂ. ಚಾಮೇಧ್ಯಂ ಧ ಮಹಾಪ್ರಾಣ ಇದೆ. ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಯಾತಿಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಛಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಫಸ್ಟ್ ಚರಣ ಹೇಳಿ ನಮ್ಮೆ. ಯಾತಯಾಮಂ ಗತರಸಂ. ಸರಿ ಬಂತು. ಈಗ ಸರಿ ಹೇಳಿದ್ರಿ, ನೀವೇ ಕರೆಕ್ಷನ್ ಮಾಡ್ಕೊಂಡ್ರಿ. ಇನ್ನೊಂದು ಮಹಾಪ್ರಾಣಗಳನ್ನ ಗಮನಿಸಿ. ಚಾಮೇಧ್ಯಂ ಭೋ. ನನ್ನಲ್ಲಿ ಬದಲಾವಣೆ ಗೊತ್ತಾಗುತ್ತಲ್ಲ ನಾವು ಉಚ್ಚಾರಣೆ ಮಾಡುವಾಗ. ಧ್ಯ ದ ಧ್ಯ ದ ಧ ಬ ಭ. ಅಲ್ಲಿ ಸ್ವಲ್ಪ ಇದ್ ಮಾಡ್ಕೊಳ್ಳಿ, ಉಳಿದೆಲ್ಲ ಚೆನ್ನಾಗಿ ಬಂತು. 11ನೇದು ಎ.ಪಿ. ಸುಮಿತ್ರಮ್ಮ ಮಾತಾಜಿ, ನಿಮ್ಗೆ. ಹರೇ ಕೃಷ್ಣ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ. ನೋಡಿ ಇಲ್ಲಿ 2ನೇ ಚರಣ ಇನ್ನೊಮ್ಮೆ ಹೇಳ್ತೇನೆ. ವಿಧಿ ದೃಷ್ಟೋ ಯುಜ್ಯತೆ ಒಂದು, ಯಷ್ಟವ್ಯಮೇವೇತಿ ಮನಃ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ. ಯಷ್ಟವ್ಯಮೇವೇತಿ ಮನಃ ದೀರ್ಘ ಇದೆ, ಮೇವೇ ಮನಃ. ಯಶ್ ಇಲ್ಲಿ ನೋಡಿ, ಒತ್ತು ಹೇಳುವಾಗ ಯಕ್ಕೆ ಹಿಂದಿನ ಪದಕ್ಕೆ ಹೆಚ್ಚಾಗಿ ಒತ್ತು ಬರುತ್ತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿ ದೃಷ್ಟೋ ಯುಜ್ಯತೆ ಯಷ್ಠವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಹರೇ ಕೃಷ್ಣ ಮಾತಾಜಿ. ಮನಃ ಸಾತ್ವಿಕಃ ಚೆನ್ನಾಗ್ ಬಂತು, ವೆರಿ ನೈಸ್. ನೆಕ್ಸ್ಟ್ 12ನೇದು ಅಂಬಿಕಾ ಮಾತಾಜಿ, ನಿಮ್ಗೆ. ಮಾತಾಜಿ ಬರ್ತೇನೆ, ಇನ್ನ ಏದಿಂದ ಈಗ ಪ್ರಾರಂಭ ಆಗಿದೆಯಲ್ಲ, ನಿಮ್ದು ಜಿ ಅಂತ ಇದೆ ಹೆಸರು, ಕರಿತೇನೆ ನಿಮ್ಗೆ.
ಅಭಿಸಂಧಾಯತು ಫಲಂ. ಫಲಂ ಫ ಅನ್ಬೇಡಿ, ಫ ಅನ್ನಿ, ಎರಡು ತುಟಿ ಮುಚ್ಚಬೇಕು. ಫಲಂ. ಇಲ್ಲಿನೂ ಕೂಡ 12ನೇದು ದಂಭ ಬರುತ್ತೆ ಅನ್ಸುತ್ತೆ ಇಲ್ಲಿ. ಹೌದು, ದಂಭ ಅಲ್ಲ, ದ ಹೇಳಿ. ದಂಭಾರ್ಥಮಪಿ ಚೈವ ಯತ್ ಇಜ್ಜತೆ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಕೃಷ್ಣ ಮಾತಾಜಿ ಶ್ಲೋಕ 12. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನೋಡಿ, ದಂಭಾರ್ಥಮಪಿ, ಬಾ ಎರಡುಗಳಿಗೆ ಎಳಿಬೇಕಲ್ಲ, ಆ ದೀರ್ಘ ಇದೆ ಅಲ್ಲ. ದಂಭಾರ್ಥಮಪಿ. ಮತ್ತೆ ಮಹಾಪ್ರಾಣಗಳನ್ನ ಗಮನಿಸಿ. ಉಳಿದಿದ್ ಚೆನ್ನಾಗಿದೆ. ವಿದ್ಧಿ, ಉಳಿದಿದ್ದೆಲ್ಲ ಚೆನ್ನಾಗಿ ಓದ್ತೀರಾ. ಇದು ಮಹಾಪ್ರಾಣಗಳನ್ನ ಗಮನಿಸಿ. ಬ ಭ ತ ಥ. ಯಜ್ಞ ವಿದ್ಧಿ ನೋಡಿ ಅಲ್ಲಿ. ಭರತ ಶ್ರೇಷ್ಠ, ಥ ಒತ್ತಿದೆ ಕೆಳಗಡೆ, ಶ್ರೇಷ್ಠ. ಥಕ್ಕ ಠ ಬರುತ್ತೆ. ಉಳಿದಿದ್ದೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಮಾತಾಜಿ ಮಲಜಮ್ಮ ಮಾತಾಜಿ, ನಿಮ್ಗೆ 13. ವಿಧಿಹೀನಮ ಸೃಷ್ಟಾನ್ನಂ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ. ಮಂತ್ರಹೀನಮದಕ್ಷಿಣಂ. ಹೀ ಅಷ್ಟೇ ಹೇಳಿ, ಎರಡು ಗಳಿಗೆ ಹೇಳ್ಬೇಕು. ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಶ್ಲೋಕ 13. ವಿಧಿಹೀನಾಂ ಮೃಷ್ಟನ್ನಂ ಮಂತ್ರಹೀನಾಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷುತೆ. ಮಾತಾಜಿ ಚಕ್ಷತೆ. ಸರಿ ಬಂತು. ಇದು ಫಸ್ಟ್ ಲೈನ್ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವಿಧಿಹೀನಮ ನಮ. ವಿಧಿಹಿ ಹೀ ಹೇಳಿದ್ಮೇಲೆ ನಮ ಹೇಳ್ಬೇಕು. ವಿಧಿಹೀನಮ ಸೃಷ್ಟಾನ್ನಂ. ವಿಧಿಹೀನಮ ಸೃಷ್ಟಾನಂ. ನಮ್ ನಕ್ಕೆ ನವತ್ತಿದೆಲ್ಲ. ಸೃಷ್ಟಾನ್ನಂ. ಸರಿ ಬಂತು. ಥ್ಯಾಂಕ್ ಯು. ಸರಿ ಇದೆ ಎಲ್ಲಾನು. ಚಿತ್ರಕಮಲ್ ಇದು ಇಲ್ಲ. ಭಾಗ್ಯಲಕ್ಷ್ಮಿ ಮಾತಾಜಿ ನಿಮ್ಗೆ 14. ದೇವ ದ್ವಿಜ ಗುರು ಪ್ರಾಜ್ಞ ಭೋಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ. ಇಲ್ಲಿ ನೋಡಿ, ಬ್ರಹ್ಮಚರ್ಯಮಹಿಂಸಾ. ಇಲ್ಲಿನೂ ಕೂಡ ಸಾನುನಾಸಿಕ ಹೇಳ್ಬೇಕು. ಹಿಂಸಾ, ಹಿಂಸಾ ಅಲ್ಲ, ಹಿಂಸಾ. ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಶ್ಲೋಕ 14. ದೇವಾದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಿಹಿಂಸಾ ಚ ಶಾರೀರಂ ತಪಃ ಉಚ್ಯತೆ. ಸರಿ ಮಾತಾಜಿ. ಚರಣ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಬ್ರಹ್ಮಚರ್ಯಮಹಿಂಸಾ ಚ. ಬ್ರಹ್ಮಚರ್ಯಮಹಿಂಸಾ ಚ. ಹಿಂಸಾ ಹ್ಯೂ ಅಂತ ಬರುತ್ತೆ. ಹಿಂಸಾ ಚ. ಬ್ರಹ್ಮಚರ್ಯಮಹಿಂಸಾ ಚ. ಸರಿ ಆಯ್ತಾ ಮಾತಾಜಿ? ಮೂಗಿನಿಂದ ಸರಿ ಬಂತು. ಇನ್ನೊಂದ್ ಸ್ವಲ್ಪ ಮೂಗಿನಿಂದ ಹೇಳಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸರಿ. ಚಿತ್ರಕಮಲ್ ಮಾತಾಜಿ ನಿಮ್ಗೆ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ. ಮೂರನೇ ಚರಣ ನೋಡಿ. ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ. ಕಗಂಗ ಬರುತ್ತೆ, ಂಗೆ ಮವತ್ತು. ವಾಂಗ್ಮಯಂ ಮೂಗಿಂದ ಹೇಳ್ಬೇಕಿದ್ರ. ವಾಂಗ್ಮಯಂ ತಪ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್
स्वाध्यायाभ्यसनं चैव वाग्मयं तप उच्यते ವಾಂಗ್ಮಯಂ ಬರ್ಬೇಕು ವಾಂಗ್ಮಯಂ वाङ्मयं तप उच्यते वाङ्मयं तप उच्यते ಮೂಗಿನಿಂದ ಹೇಳ್ಬೇಕು ಅದನ್ನ ವಾಂಗ್ಮಯಂ 16 ಶ್ಲೋಕ ಕೃಷ್ಣಮೂರ್ತಿ ಪ್ರಭು ನಿಮ್ಗೆ ಸ್ವಲ್ಪ ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬನ್ನಿ ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತದ್ ನೋಡಿ ಇಲ್ಲಿ ಕೂಡ ಸಾನುನಾಸಿಕ ವ ಬರುತ್ತೆ ಭಾವ ಸಂಶುದ್ಧಿ ಧಕೆ ಮಹಾಪ್ರಾಣ ಧ ಒತ್ತು ಭಾವ ಸಂಶುದ್ಧಿರಿತ್ಯೇತದ್ ತ್ಯೇಯ ಕೇಳಿಸ್ಬೇಕು ತ್ಯೇತದ್ ತಪೋ ಮಾನಸ ಮುಚ್ಯತೆ ಹರೇ ಕೃಷ್ಣ ಮಾತಾಜಿ ಓದ್ತೇನೆ ಶ್ಲೋಕ 16 ಮಹಾಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತದ್ ತಪೋ ಮಾನಸ ಸಮುಚ್ಯತೆ. ಹರೇ ಕೃಷ್ಣ ಮಾತಾಜಿ ಕೊನೆ ಚರಣ ಹೇಳಿ ಇನ್ನೊಮ್ಮೆ ತಪೋ ಮಾನಸ ಮುಚ್ಯತೆ. ಸರಿ ಬಂತು. ಇಲ್ಲಿ ಮೂರನೇ ಚರಣ ಸಂಶುದ್ಧಿ ಹೇಳಿದ್ರ ಭಾವ ಸಂಶುದ್ಧಿರ್ ಭಾವ ಸಂಶುದ್ಧಿರ್ ಸೌ ಬರುತ್ತೆ ಪ್ರಭು ಸಂ ಬರಲ್ಲ ಗಮನಿಸಿ ಅದು ಸಂಶುದ್ಧಿ ಬರುತ್ತೆ ಭಾವ ಸಂಶುದ್ಧಿ ತಪೋ ಗ್ಯಾಲಕ್ಸಿ ಮಾತಾಜಿ ಶೀಲಾ ಮಾತಾಜಿ ನಿಮ್ಗೆ 17 ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆಯಾ ಪರಯಾ ತೃಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಯುಕ್ತೈಃ ಸರಿ ಬಂತು. ಧನ್ಯವಾದಗಳು. ನೆಕ್ಸ್ಟ್ ಗಾಯತ್ರಿ ಯಾರು ಮಾತಾಜಿ ನಿಮ್ಗೆ 18 ಸತ್ಕಾರಮಾನ ಪೂಜಾರ್ಥಂ ತಪೋಡಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಛಲಮಧ್ರುವಂ. ಇಲ್ಲಿ ನೋಡಿ ಸತ್ಕಾರ ತಕ್ಕೆ ಕವತ್ತು ಬಂದಾಗಿ ಅಲ್ಲಿ ಹೇಳ್ಬೇಕು ಸತ್ಕಾರ. ಹರೇ ಕೃಷ್ಣ ಮಾತಾಜಿ ಶ್ಲೋಕ 18 ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ದಾನ ಮಾತಾಜಿ ಮಾತಾಜಿ ಅದು ದಂಭೇನ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚರಮಧ್ರುವಂ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ನಿನ್ನೆ ನಾನು ಬಂದೇ ಇರ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಗೀತಾ ಆರ್ ಕೊಡಿಕಲ್ ಮಾತಾಜಿ ನಿಮ್ಗೆ 19 ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಇಲ್ಲಿ ಮೂಢಗ್ರಾಹೇಣಾತ್ಮನೋ ಯತ್ ಗೀತಾ ಮಾತಾಜಿ ಗೀತಾ ಕೊಡಿಕಲ್ ಮಾತಾಜಿ ಹೇಳ್ತೀರಾ? ಶಶಿಕಲಾ ವೆಂಕಪ್ಪಗೌಡ ಮಾತಾಜಿ ಹೇಳಿ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ನಾನು ಹೇಳ್ತೇನೆ ಮಾತಾಜಿ ಇದ್ದೇನೆ ಮೂಢಗ್ರಾಹೇನಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ
परशोस्तादनार्थं वा तत् तामसमुदाहृतं. ಇಲ್ಲಿ ನಿಮ್ಗೆ ಫಸ್ಟ್ ಚರಣ ಹೇಳಿ. ಮೂಢಗ್ರಾಹೇನಾತ್ಮನೋ ಯತ್. ಸರಿ, ಇಲ್ಲಿ ನೋಡಿ ಇದಕ್ಕೆ ಇಲ್ಲಿ ಸ್ಯೋತ್ಸ ಆಮೇಲೆ ಸ. ಹಿಂದಿನ ಪದಕ್ಕೆ ಯಾವಾಗ್ಲೂ ಒತ್ತು ಹೆಚ್ಚು ಬರುತ್ತೆ, ಒತ್ತಕ್ಷರ ಸಂಯುಕ್ತ ಅಕ್ಷರಗಳಿದ್ದಾಗ. ಪರಸ್ಯೋತ್ ಆಮೇಲೆ ಸ, ಪರಸ್ಯೋತ್ಸಾದನಾರ್ಥಂ ವ ಒಂದು. ಅವಾಗ ನಿಮ್ಗೆ ಸ ಚೆನ್ನಾಗಿ ಉಚ್ಚಾರಣೆ ಕೇಳಿಸುತ್ತೆ ಆ ತರ ಮಾಡಿದ್ರೆ. ಮತ್ತೆ ಇಲ್ಲಿ ತತ್ತಾಮಸ, ತತ್ತ ಅಲ್ಲಿ ನೀವು ತಕ್ಕೆ ತವತ್ತು ಬಂದಾಗಿ ಹೇಳಿದ್ರೆ ನಿಮ್ಗೆ ಅಲ್ಲಿ ಚೆನ್ನಾಗಿ ಕೂಡುತ್ತೆ. ಯಾಕಂದ್ರೆ ಹಿಂದಿಂದು ವ್ಯಂಜನ ಇದೆ. ತತ್ತಾಮಸಮುದಾಹೃತಂ. ತತ್ತಾಮಸಮುದಾಹೃತಂ. ಇದು ಹೇಳಿ, ಮೂರನೇ ಚರಣ ಹೇಳಿ. ಪರಶೋಸ್ತಾದನಾರ್ಥಂ ವಾ. ಮಹಾಪ್ರಾಣಗಳನ್ನು ಉಳಿಸಿ ಚೆನ್ನಾಗಿತ್ತು, ಕೇಳಿಸ್ತು ಮಾತಾಜಿ. ಹರೇ ಕೃಷ್ಣ. ಇವತ್ತು ನೋಡಿ ಎಷ್ಟು ಹೋಗಿತ್ತು, 19. ನೆನ್ಪಿಟ್ಕೊಳ್ಳಿ ಮಾತಾಜಿ. ಯಾರಾದ್ರು ಲಲಿತಾ ಮಾತಾಜಿ ಇದ್ದಾರಾ? ನಾಳೆ ನಾನು ಟ್ರೈನ್ ಅಲ್ಲಿ ಇರ್ತೀನಿ. ಓಕೆ, ಉಳಿದವ್ರು ನೆನ್ಪಿಟ್ಕೊಳ್ಳಿ. ಹರಿಣಿ ಮಾತಾಜಿ ಯಾರಾದ್ರೂ ನೆನ್ಪಿಟ್ಕೊಳ್ಳಿ. ಬಂಗೇರ ಮಾತಾಜಿ ಇದ್ದಾರೆ. ಹರೇ ಕೃಷ್ಣ. ಇಟ್ಕೋತೀನಿ ಮಾತಾಜಿ. ಮಾತಾಜಿ ನಾಳೆ ಯಾರು ನಾಳೆಗೆ? ಶಶಿಕಲಾ ವೆಂಕಟಗೌಡ ಮಾತಾಜಿ ಹೇಳಿದ್ರು. ಗೀತಾ ಎಂ ಮಾತಾಜಿ ಹೇಳ್ಬೇಕು ನಾಳೆಗೆ. ಮಾತಾಜಿ ನಾನು ಗೀತಾ ಕೋಡಿಕಲ್ ಹೇಳುವಾಗ ನೀವು ಇಲ್ಲ ನಾಳೆ ಹೇಳಿವ್ರಿ ಅಂತೆ ಮಾತಾಜಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಅವ್ರಿಗೆ ಹೇಳಿದೆ. ಓಕೆ, ನಾಳೆ ನೀವು ಹೇಳಿವ್ರಿ ಅಂತೆ. ನಾಳೆ ನೀವು ಹೇಳ್ಬಿಟ್ಟು ನೆಕ್ಸ್ಟ್ ಪ್ರಾರಂಭ ಮಾಡೋಣ. ನೆನಪಿಟ್ಟುಕೊಳ್ಳಿ ನೀವು ನಾಳೆಗೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ಶ್ರೀಲ ಪ್ರಭು